ಅಲೆ ಬುಡಿಯರ್ಗೆ ಮತ್ತೆ ಇತಿಹಾಸ ಸೃಷ್ಟಿಸಿತು ನರಿಂಗಾನ. ತೆಲಂಗಾಣ ಕಂಬಳದಲ್ಲಿ ಈಗ ತಾನೇ ಫೈನಲ್ಗೆ ಹೋದ ಇನ್ನೊಂದು ಹೆರ್ಮಾಲ್ ಹೆಗ್ಡೆ ಅವರ ಒಂದು ಕೋಣ ಕೂಡ ಫೈನಲ್ಗೆ ಪ್ರವೇಶ ಆದಂಥದ್ದು. ಅದರ ರೂವಾರಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಕೇಳೋಣ ಈ ಒಂದು ಕೋಣ ಇದಕ್ಕಿಂತ ಮೊದಲು ಯಾವೆಲ್ಲ ಪದಕಗಳನ್ನು ಗೆದ್ದಿದೆ, ಹಾಗೇನೆ ಇದರಲ್ಲಿ ಯಾವ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಕೇಳ್ಕೊಳ್ಳೋಣ. ಸರ್, ಈ ಸರಿ ನಾವು ಫಸ್ಟ್ ಟೈಮ್ ಫೈನಲ್ಗೆ ಬಂದದ್ದು, ಯಾಕಂದರೆ ನಮ್ಮ ಕೋಣಗಳಿಗೆ ಹುಷಾರಿರಲಿಲ್ಲ. ಈಗ ಸರಿ ಆಗ್ತಾ ಬಂತು. ಈ ಸರಿ ಫಸ್ಟ್ ಫೈನಲ್ಗೆ ಬಂದದ್ದು. ಲಾಸ್ಟ್ ಇಯರ್ ಎಲ್ಲ ಫೈನಲ್ಗೆ ಕೆಲವು ಮೆಡ್ಲ್ 8-10 ಮೆಡ್ಲ್ ಆಗಿದೆ. ನಾವು ಲಾಸ್ಟ್ ಇಯರ್ ಮತ್ತು ಈ ಸರಿ ಮಾತ್ರ ಹಗ್ಗ ಹಿರಿಯ ವಿಭಾಗದಲ್ಲಿ ಬಂದದ್ದು. ಮೊದಲು ನಮ್ಮ ಸಣ್ಣ ಕೋಣಗಳಿತ್ತು, ಈಗ ಸೀನಿಯರ್ ಕೋಣಗಳನ್ನು ಕಟ್ಟಿದೆ. ಮೊದಲು ನಾವು ಒಂದು 25 ವರ್ಷ ದೊಡ್ಡ ಹಗ್ಗ ಹಿರಿಯ ವಿಭಾಗದ ಕೋಣ ನಮ್ಮಲ್ಲಿ ಅದರಿಂದ ಒಂದು 10 ವರ್ಷ ಕೋಣಗಳನ್ನು ಬಂದ್ ಮಾಡಿದ್ದೆವು. ನಮಗೆ ಸಾಕಿ ನಾನು ಕೆಲಸದಲ್ಲಿದ್ದೇನೆ, ಆದ್ದರಿಂದ ನಮಗೆ ಅದಕ್ಕೆ ಬರಲಿಕ್ಕೆ ಆಗ್ತಿರಲಿಲ್ಲ ಅಂತ ನಾವು ಒಂದು ಸ್ವಲ್ಪ ಸಮಯದಲ್ಲಿ ಬಿಟ್ಟಿದ್ದೇವೆ. ಆದರೂ ನಾವು ಕಟ್ಪಾಡಿ ಕಂಬಳ ನಾನು ಅಧ್ಯಕ್ಷನಾಗಿದ್ದೇನೆ. 35-36 ವರ್ಷದಿಂದ ಕಟ್ಪಾಡಿ ಕಂಬಳವನ್ನು ನಾವು ನಡೆಸುತ್ತಾ ಬರ್ತಾ ಇದ್ದೇವೆ. ಒಟ್ಟಾಗಿ ಎಷ್ಟು ಜನರು ಬಂದಿದ್ದೀರಿ ಸರ್? ನಾವೊಂದು 40-50 ಜನ ಇದ್ದೇವೆ. 40-50 ಜನ ಬಂದಿದ್ದೀವಿ. ಇವಾಗ ಯಾವ ನಿರೀಕ್ಷೆಯಲ್ಲಿ ಇದ್ದೀರಿ ಸರ್? ಫೈನಲ್ ಫೈಟ್ ಕೊಡ್ತೇವೆ. ಫೈನಲ್ಗೆ ನಾವು ಫಸ್ಟ್ ಟೈಮ್ ಫೈನಲ್ಗೆ ಬಂದದ್ದಲ್ಲ, ನಮಗೆ ಏನು ಸೋತರು ಸಂತೋಷವೇ, ಗೆದ್ದರು ಸಂತೋಷವೇ. ಅಂದರೆ ಫಸ್ಟ್ ಟೈಮ್ ಈ ಸೀಸನ್ನಲ್ಲಿ ನಾವು ಫಸ್ಟ್ ಟೈಮ್ ಫೈನಲ್. ನಿರೀಕ್ಷೆ ಗೆಲುವಲ್ಲಿ ಅದು ಯಾರು ಗೆಲ್ಲಲಿಕ್ಕೆ ಬರೋದಿಲ್ಲ. ಎಲ್ಲರೂ 207 ಕೋಣಗೂ ಗೆಲ್ಲಲಿಕ್ಕೆ ಬರೋದು, ಯಾರು ಸೋಲಿಕ್ಕೆ ಬರೋದಿಲ್ಲ. ಆದರೆ ಫೈನಲ್ಗೆ ಬಂದಲ್ಲ ನಮಗೆ ಭಾರಿ ಖುಷಿ. ಈ ಸರಿ ಒಂದು ಫಸ್ಟ್ ಟೈಮ್ ಫೈನಲಲ್ಲಿ ಇಬ್ಬರೇ ಅಲ್ಲ, ಯಾರೋ ಫಸ್ಟ್ ಬರ್ಬೋದು, ಸೆಕೆಂಡ್ ಬರ್ಬೋದು. ಅದೇನು ತಂದು ನಮಗೇನು ಅಷ್ಟು ಬೇಸರ ಇಲ್ಲ. ಎಷ್ಟು ಸಮಯ ಕಡಿಮೆ ಸಮಯ, ಎಷ್ಟು ಸಮಯ 11:70 ಓಡಿತ್ತು. ಲಾಸ್ಟ್ ಕಂಬಳದಲ್ಲಿ 11:66 ಓಡಿತ್ತು ನಮ್ಮದು. ಮತ್ತು ನಂದಲಿಕೆ ಭಟ್ರನದ್ದು ಕಾಂಪಿಟೇಷನ್ ಒಳ್ಳೆ, ನಾವು ಲಾಸ್ಟ್ ವೀಕ್ ಸಹ ಸೆಮಿಫೈನಲ್ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದೇವೆ ಅವರ ಕೋಣಗಳಿಗೆ. ಹೌದು, ನಮ್ಮದು ಸ್ವಂತ ಕೋಣ 2 ಸಹ ನಮ್ಮದು, ನಮ್ಮ ಸ್ವಂತ ಕೋಣದಲ್ಲಿ ನಾವು ಓಡಿಸೋದು. ಇದಕ್ಕೆ 2 ವರ್ಷ ಆದದಷ್ಟೇ. ಈಗ ಸೀನಿಯರ್ ಬಂದು 2 ವರ್ಷ ಆದದಷ್ಟೇ. ಇದು 2ನೇ ವರ್ಷ. ನಾವು ಬೇರೆಯವರ ಕೋಣಗಳನ್ನು ಓಡಿಸೋದು ಕಮ್ಮಿ. ನಾವು ನಮ್ಮ ಕೋಣಗಳನ್ನೇ ಓಡಿಸಿ ಅದನ್ನು ತಯಾರು ಮಾಡಿ ಅದನ್ನು ಓಡಿಸಿ ಸಾಕಿ ನಮ್ಮ ಮನೆಯಲ್ಲಿ ಸಾಕಿ ನಮ್ಮ ಮನೆಯಿಂದ ಎಲ್ಲ ಬರೋದು ನಾವು. ಹಾಗೆ ನಾವು ಬೇರೆ ಕೋಣಗಳನ್ನು ಓಡಿಸಿ ಮೆಡ್ಲ್ ಹಾಕೋದಲ್ಲಿ ನಾವು ಬಿಲೀವ್ ಮಾಡೋದಿಲ್ಲ ಜಾಸ್ತಿ. ನಮ್ಮ ಕೋಣ ಓಡಿದರೆ ಓಡ್ತದೆ, ನಮ್ಮ ಕೋಣವೇ ಓಡಬೇಕಂತ ನಮ್ಮದೊಂದು ಚಾಲೆಂಜ್. ಹಾಗೆ ಇಲ್ಲದೆ ಬೇರೆಯವರ ಸೋತ ಕೊಡಲೇ ಇನ್ನೊಂದು ಕೋಣವನ್ನು ಹಾಕಿದ್ದಾರೆ. ನಾವು ಈಗ 7-8 ಕಂಬಳದಲ್ಲಿ ಸೋತೆವು, ಬರಲಿಲ್ಲ. ಆದರೂ ನಮ್ಮ ಕೋಣವನ್ನೇ ಇದೇ ಕೋಣ ತರಿಸಿ ಬೇರೆ ಅದಕ್ಕಿಲ್ಲ. ಬೇರೆ ಹಗ್ಗದವ್ರು ಲಾಸ್ಟ್ ಟೈಮ್ ಶ್ರೀನಿವಾಸ್ ಗೌಡ ನಮ್ಮ ಕೋಣವನ್ನು ಓಡಿಸಿದ್ದ, ಒಳ್ಳೆ ಫೈಟ್ ಕೊಟ್ಟಿದ್ದಾನೆ ನಂದಲಿಕೆ ಭಟ್ರ ಹತ್ರ. ಸೆಮಿಫೈನಲ್ಲೇ ಸೋಲಿತು, ಆದರೂ ಫೈನಲ್ಗೆ ಬರಲಿಲ್ಲ. ಈ ಥರ ನಮ್ಮ ರಿತಿಕ್ ಗೌಡ ಅಂತ ಇದ್ದಾನೆ, ಒಳ್ಳೆ ಹುಡುಗ, ಚಿಕ್ಕ ಹುಡುಗ, 20 ವರ್ಷದ ಯಂಗ್ಸ್ಟರ್ ಹುಡುಗರಲ್ಲಿ ರಿತಿಕ್ ಗೌಡನೇ ಟಾಪಲ್ಲಿದ್ದಾನೆ. ಈಗ ಅವನಿಗೆ ಸ್ವಲ್ಪ ಯಂಗ್ಸ್ಟರ್ ಅಲ್ಲ, ಈಗ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಒಂದು 10 ಕಂಬಳದಲ್ಲಿ ಮಾತ್ರ ಓಡಿಸಿದ ದೊಡ್ಡ ಕೋಣ. ಇನ್ನು ಅವನೊಂದು 10-20 ವರ್ಷ ಓಡಿಸ್ಲಿಕ್ಕೆ ಉಂಟು. ಆಗ ತಯಾರಾಗ್ತಾನೆ. ಯಂಗ್ ಹುಡುಗ, ಕಾಲೇಜ್ ಅಲ್ಲಿ ಓಡ್ತಾನೆ. ಕರಂಗಾಲದ ಅವ್ರದ್ದು ಮನೆಯದ್ದು ಸಹ ಕೋಣ ಉಂಟು, ಅದನ್ನು ಓಡಿಸ್ತಾರೆ, ನಮ್ಮದನ್ನು ಓಡಿಸ್ತಾರೆ. ಒಳ್ಳೆ ಹುಡುಗ, ಫ್ಯೂಚರ್ ಉಂಟು ಅವನಿಗೆ. ಈಗ ನೆಕ್ಸ್ಟ್ ಇಯರ್ ಅವನು ಒಳ್ಳೆ ತಯಾರಾಗ್ಬೋದು. ನಮ್ಮ ಕೋಣ ನಾವು ಸಹ ತಯಾರು ಮಾಡ್ತೇವೆ. ನಮ್ಮ ಕೋಣ ತೊಂದರೆ ಇಲ್ಲ. ಫೈಟ್ ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಸ್ವತಃ. ನಾನು 400 ಮತ್ತು 800 ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೇನೆ. ಮಹಾರಾಷ್ಟ್ರ ಸ್ಟೇಟ್ ಚಾಂಪಿಯನ್ ಆಗಿದ್ದೆ, ಮಹಾರಾಷ್ಟ್ರ ಸ್ಟೇಟ್ ಕ್ಯಾಪ್ಟನ್ ಆಗಿದ್ದೇನೆ, ಮಹಾರಾಷ್ಟ್ರ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ನನಗೆ. ನಾನು ಕಸ್ಟಮ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಿಟೈರ್ಡ್ ಆದ. ಹಾಗೆ ನಾವು ಸ್ಪೋರ್ಟ್ಸ್ ಮ್ಯಾನ್, ನಮ್ಗೆ ಗೊತ್ತುಂಟು ಸೋಲು ಗೆಲುವು ಅನ್ನೋದು ಅಷ್ಟೇನಿಲ್ಲ. ಆದರೆ ನಾವು ಅಥ್ಲೆಟ್ ಮಾಡುವಾಗಲೂ ನಾವು ಸ್ವಂತ ಬಲದಲ್ಲಿ ನಾವು ಹೊಡೆಯುವುದು, ಒಬ್ಬರು ಹೊಡಿಬೇಕು. ಅದರಿಂದ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಅದೊಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಕೋಣಗಳಿಂದ ನಮ್ಮ ತಂದೆಯವರ ಹತ್ರ ಕೋಣ ಇತ್ತು, ನಮ್ಮ ಅಜ್ಜನ ಹತ್ರ ಕೋಣ ಇತ್ತು, ನಮ್ಮ ಮನೆಯಲ್ಲಿ ಕೋಣಗಳಿತ್ತು. ಈಗ ನನ್ನ ಮಗ ಡಾಕ್ಟರ್ ಚಿಂತನೆ ಹೆಗಡೆ ಅಂತ ಇದ್ದಾನೆ, ಅವನಿಗೆ ಭಾರಿ ಇಂಟ್ರೆಸ್ಟ್ ಉಂಟು. ನಮ್ಮ ಹಳ್ಳಿಯ ಕರ್ಣ ಪ್ರಭಾಕರ ಹೆಗಡೆ ಅಂತ ಇದ್ದಾನೆ, ಅವನಿಗೆ ಇಂಟ್ರೆಸ್ಟ್ ಉಂಟು. ಅವನ ಹೆಸರಿನಲ್ಲಿ ನಾವು ಚಿಕ್ಕ ಕೋಣಗಳನ್ನು ಈಗ 4 ಅಲ್ಲಿನ 4 ಕೋಣ ಉಂಟು, ಅದನ್ನು ಓಡಿಸ್ತಾ ಟ್ರಯಲ್ ಮಾಡ್ತಾ ಇದ್ದೇವೆ. ನಾವು ಸ್ವಂತ ಕೋಣಗಳನ್ನು ಟ್ರಯಲ್ ಮಾಡಿ ಮತ್ತೆ ಸೀನಿಯರ್ಗೆ ಓಡಿಸೋದು. ಹಾಗೆ ನಮ್ಮದು ಉದ್ದೇಶ ಅಂದರೆ ಹಾಗೆ ನಾವು
ಬೇರೆ ಕೋಣದಲ್ಲಿ ಓಡಿಸಿ ಮೆಡ್ಲ್ ಹಾಕೋದ್ರಲ್ಲಿ ಅಷ್ಟು ಬಿಲೀವ್ ಮಾಡೋದಿಲ್ಲ. ಬೇರೆ ಬೇರೆ ಯಜಮಾನರಿಗೆ ಅದೆಲ್ಲ ಆಗ್ತದೆ. ನಮಗೆ ಅದು ಅಷ್ಟು ಅಗತ್ಯ ಇಲ್ಲ ಅಂತ ಎಣಿಸ್ತದೆ. ಸೋಲ್ತದೆ, ಏನು ಕಂಬಳದಲ್ಲಿ ಸೋತ್ರೆ ಕೋಳಿ ಸೋತ ಇದ್ದದ್ದಲ್ಲ. ಸ್ಪೋರ್ಟ್ಸ್ ಮ್ಯಾನ್ ನಾವು, ಕ್ರೀಡಾಪಟುಗಳು ನಾವು. ಇವತ್ತು ಸೋತ್ರೆ ನಾಳೆ ನಾವು ಪ್ರಾಕ್ಟೀಸ್ ಒಳ್ಳೇದು ಮಾಡಿ ನಾವು ವಿನ್ ಆಗಬೇಕು. ಮತ್ತೆ ಎಂತದ್ದು, ಅದರಲ್ಲಿ ಏನು ತೊಂದರೆ ಇಲ್ಲ, ನಮಗೆ ಅಷ್ಟು ಬೇಸರ ಏನಿಲ್ಲ. ಆದರೆ ನಾವು ಕಷ್ಟಪಟ್ಟು ಸಾಕ್ತೇವೆ. ನಾನೀಗ ರಿಟೈರ್ಡ್ ಆಗಿದ್ದೇನೆ, 5 ವರ್ಷ ಆಯ್ತು ರಿಟೈರ್ಡ್ ಆಗಿ. ನಾವು ಸ್ವತಃ ಮನೆಯಲ್ಲಿ ಅವರನ್ನು, ನಮ್ಮ ಕೆಲಸದವರನ್ನೆಲ್ಲ ನಿಲ್ಲಿಸಿ ನಾವು ಸಾಕಿಸ್ತೇವೆ. ನಾವು ಸಾಕಿದ ನಂತರ ನಮಗೆ ಕೋಣವನ್ನು ಫಸ್ಟ್ ಬರಬೇಕಂತ, ಫೈನಲ್ಗೆ ಬರಬೇಕಂತ ನಮ್ಮದೊಂದು ಆಸೆ ಇತ್ತು. ಇವತ್ತು ಫೈನಲ್ ಬಂದೆವು. ಇನ್ನೂ 10-15 ಕಂಬಳ ಉಂಟು. ನೋಡುವ, ಪ್ರಯತ್ನ ಮಾಡುವ. ಎಲ್ಲ ನಮ್ಮ ಟೀಮ್ ಬರ್ಬೋದು. ಅದನ್ನೇ ನಮ್ಮ ಟೀಮ್ ಸಹ ಹಾಗೆ. ನಮ್ಮದು ಕಡಂಬರ ಯಾವಾಗಲೂ ಹೇಳ್ತಾರೆ, ಎರ್ಮಲ್ ಟೀಮ್ನಲ್ಲಿ ಒಂದು ಬೇರೆ ಕಲರ್ ಇಲ್ಲ. ನಮ್ಮ ಟೀಮಲ್ಲಿ ಒಂದೇ ಕಲರ್, ಎರ್ಮಲ್ ಬ್ಲೂ ನಮ್ಮದು ಇಂಡಿಯನ್ ಕಲರ್. ಹಾಗೆ ನಾವು ನಮ್ಮ ಜನಗಳು ಸಹ ನಮ್ಮದೇ, ಕೋಣಗಳು ಸಹ ನಮ್ಮದೇ, ಎಲ್ಲರೂ ನಾವೇ ಓಡಿಸಿ ನಾವೇ ಪ್ರಯತ್ನ ಮಾಡೋದು. ಆದರೆ ಆಗ್ತದೆ. ಮೊದಲೆಲ್ಲ ನಮಗೆ ಮೆಡ್ಲೆ ಆಗಬೇಕಿತ್ತು ಮೊದಲು ನಾವು ಕಟ್ಟುವಾಗ. ಆಗ ನಾವು ಯಂಗ್ಸ್ಟರ್ ಆಗಿದೆ, ನಮಗೆ 66 ವರ್ಷ ಆಯಿತು. ಈಗ ಸಾಕು, ಕೋಣಗಳು ಓಡಿದ್ರೆ, ನಮ್ಮ ಕೋಣಗಳು ಓಡಿದ್ರೆ ನಮಗೆ ಖುಷಿ. ನಮ್ಮ ಸ್ವಂತ ಕೋಣಗಳು ಓಡಿದ್ರೆ ಅಂದರೆ ಸ್ವಲ್ಪ ಖುಷಿ. ಸರ್, ಇವಾಗ ನರಿಂಗಾಣ ಕಂಬಳ, ಇವಾಗ ನಮ್ಮ ವೀಕ್ಷಕರಿಗಾಗಿರ್ಬೋದು, ಇಲ್ಲಿ ಸೇರಿರುವ ಜನತೆಗೆ ಆಗಿರ್ಬೋದು, ಕಂಬಳದ ಬಗ್ಗೆ ನಿಮ್ಮ ಒಂದು ಮಾಹಿತಿ ಕೊಡೋದಾದ್ರೆ ಯಾವ ರೀತಿ ಕೊಡ್ಲಿಕ್ಕೆ ಇಚ್ಛಿಸ್ತೀವಿ? ನೋಡಿ, ನರಿಂಗಾಣ ಕಂಬಳ UT ಖಾದರ್ ಅವರ ಗೌರವ ಅಧ್ಯಕ್ಷತೆಯಲ್ಲಿ ಕಾಜೆ ಅವರು ಅದರ ಕಾರ್ಯಾಧ್ಯಕ್ಷರು. ಕಾಜೆ ಅವರು ಕಂಬಳದ ಎಕ್ಸ್ಪೀರಿಯನ್ಸ್ನವರು. ಅವರ ತಂದೆ ಸಹ ವೆಂಕಪ್ಪ ಕಾಜೆ ಅವರು, ಈಗ ಪ್ರಶಾಂತ್ ಕಾಜೆ ಅವರು 25 ವರ್ಷ ಪಜೀರ್ ಕಂಬಳ ಅಂತ ನಡೆಸ್ತಾ ಇದ್ದಾರೆ. ಅವರಿಗೆ ಕಂಬಳದ ಬಗ್ಗೆ ಎಲ್ಲ ಒಳ್ಳೆ ಗೊತ್ತುಂಟು. ಒಳ್ಳೆ ಕರೆ ನಿರ್ಮಾಣ ಮಾಡಿದ್ದಾರೆ. ಕೋಣಗಳಿಗೆಲ್ಲ ಅರೇಂಜ್ಮೆಂಟ್ ಎಲ್ಲ ಒಳ್ಳೆಯದುಂಟು. ಭಾರಿ ಖರ್ಚು ಮಾಡ್ತಾರೆ ಕಂಬಳಕ್ಕೆ. ಕಂಬಳದ ಒಂದು ಜನಸ್ಥಿಕೆ ಒಂದು ಇದೆ 2 ವರ್ಷ ಆದರೂ 1ನೇ ಕ್ಲಾಸಿನ ಕಂಬಳದಾಗಿ ಉಂಟು. ಇದು ಯಾವ ತೊಂದರೆ ಇಲ್ಲ. ಕರೆ ಎಲ್ಲ ಒಳ್ಳೆ ಮಾಡಿದ್ದಾರೆ. ಎಲ್ಲ ಅರೇಂಜ್ಮೆಂಟ್ ಎಲ್ಲ ತೊಂದರೆ ಇಲ್ಲ. ನೀರು ಎಲ್ಲ ಬೇಕಾದಷ್ಟು ಉಂಟು, ಏನು ತೊಂದರೆ ಇಲ್ಲ. ಜಾಗ ಬೇಕಾದಷ್ಟು ಈ ಕೋಣಗಳನ್ನು ಕಟ್ಟಲಿಕ್ಕೆ ಒಂದು 10-25 ಎಕರೆ ಜಾಗ ಉಂಟು. ಅದರಿಂದ ಎಲ್ಲದಕ್ಕೂ ಒಳ್ಳೆ ಕಂಬಳ ನೇತೃತ್ವ ಒಳ್ಳೆಯದುಂಟು. ಪ್ರಶಾಂತ್ ಕಾಜೆ ಅವರು ಅವರ ತಂದೆಯವರೊಟ್ಟಿಗೆ ಒಳ್ಳೆ ಪಳಗಿದ್ದಾರೆ ಕಂಬಳದಲ್ಲಿ. ಅವರಿಗೆ ಆ ಕಂಬಳದ ಒಂದು ಎಲ್ಲ ಯಾವುದು ಕಷ್ಟ ಸುಖ ಎಲ್ಲ ಗೊತ್ತುಂಟು. ಅವರು ಕೋಣ ಕಟ್ಟಿದ್ದಾರೆ. ಮೊದಲು ಕೋಣ ಇತ್ತು ಅವರ ಮನೆಯಲ್ಲಿ. ಅದರಿಂದ ನಮ್ಮ ಎಲ್ಲ ಕಷ್ಟ ಅವರಿಗೆ ಗೊತ್ತುಂಟು. ಅದರಿಂದ ಒಳ್ಳೆ ರೀತಿಯಿಂದ ಕಂಬಳವನ್ನು ಆರ್ಗನೈಸ್ ಮಾಡಿದ್ದಾರೆ. ಓಕೆ, ತಮ್ಮ ಇಷ್ಟೊತ್ತು ಅಮೂಲ್ಯವಾದ ಸಮಯನ ಕೊಟ್ಟಿದ್ದೀರಿ ಸರ್, ಧನ್ಯವಾದ. ಎಸ್, ಎಂಕಲೊಟ್ಟಿಗೆ ನರಿಂಗಾಣ ಕಂಬಳಡು ಕೊರಗಪ್ಪ ಏರುಳ್ಳೇರು ಆಡಕ್ಕೇನುಗ ಕಂಬಳದ ಒಂದು ಹಿರಿಯ ಕಲಾವಿದರು ಮಾಡೋಳಿದ್ದಾರೆ ಬೇಡ ಆರು ಮಸ್ತ್ ಹೋಟೆಲ್ ಏನು ಮಾಡ್ತಿದ್ದಾರೆ ಸರ್. ಅಡಕ್ಕೇನುಗ ಈ ಒಂದು ನರಿಂಗಾಣ ಕಂಬಳದ ಒಂದು ರಡ್ಡು ನರಿಂಗಾಣ ಮಣ್ಣೊಂದು 2ನೇ ವರ್ಷದ ಕಂಬಳ. ನರಿಂಗ ಕಂಬಳ ಭಾರಿ ಅಚ್ಚುಮೆಚ್ಚಿನ ಕಂಬಳ. ಎಡ್ಡೆ ಜನಮಣಿ ಎಡ್ಡೆ ಸೇರಿದು ಎಡ್ಡೆ ಇರ್ಲು ಸೇರಿದು ಮಾಂತ ಕೂಡ್ದು ನೆರವಿನ ಅಂಚಿನ ಕಂಬಳ. ಭಾರಿ ಜನಪ್ರಿಯ ಅಂಚಿನ ಕಂಬಳ ಬಂದು ಎಂಕ್ಲೆ ಭಾರಿ ಸಂತೋಷವಾಯ್ತ ಬಗ್ಗೆ ಲೇಬಂಡ ಕಂಬಳ ಬಂಡ ಎಂಕ್ಲೆ ಭಾರಿ ಅಚ್ಚುಮೆಚ್ಚ ಆಯ್ನ ಕಾಗಂಜಿ ಕೂಟ ಅಂಚದು ಪುಣ್ಯ ಕಂಬಳ ಅಭಿಮಾನಿಗಳು ಎಂಕುಲು. ಇಲ್ಲಪಂಡ ಎಂಕುಲು ಸಾಧಾರಣ ಒಂದು 10-30 ವರ್ಷದ నుంచి ಎರು ಸಾಂಗ್ತದೆ ಎರು ಕಂಬಳೋಡು ಭಾಗವಹಿಸೊಂದು ಎಂಕುಲು ನೆರೆಯೊಂದು ಇತ್ತಿನ ಹಾಕಲು ಎಂಕುಲು ಜದಪ್ನಾಗ ಅಂದು ಒಂಜಿ ನರಿಂಗಣ ಕಂಬಳ ಪನ್ನಂಡ ಈ ಕಾದರ್ನ ಶಾಸಕೇರ್ನ ಅರ್ನ ಒಂಜಿ ನೇತೃತ್ವಡು ನಡಪುನಂಚಿನ ಕಂಬಳ ಭಾರಿ ಸಂತೋಷದ ವಿಷಯ. ಲೇಬಂಡ ಎರು ಮಣಿ ಜಾಸ್ತಿ ಕೂಡುವ, ಜಾಸ್ತಿ ಎರ್ಲು ಸೇರುವ ಎಂಕಲ್ನ ಕೂಟೋಡು ಕರೆಕ್ಟ್ ಒಂಜಿ 100 ಚಿಲ್ಲರೆ ಜೋಡಿ ಎರು ಭಾಗವಹಿಸಿದಂಡು ಎಂಕಲ್ ನಾಯರ್ದ ಕೊಯ್ಲು ಸಟ ನಾಯರ್ದ ಕೂಟೋದು ಹಾಕಲು ಎಂಕಲು ಅಂಚದ ಎಂಕಲ್ನ ನೆಟ್ಟು ಎರು 100 ಚಿಲ್ಲರೆ ಎರು ಕೂಡುದು ಮಾಡ್ಕೊಂಡು ಭಾರಿ ಎಂಕ್ಲೆ ಸಂತೋಷದ ವಿಷಯ. ಟೋಟಲ್ ಕಾಣಗ ಜನ ಬಯ್ಯಾನ ಲೆಕ್ಕ ಜನ ಆಪುಂಡು ಏತು ಜನಸಂಖ್ಯೆ ಜೋಡು ಮಾತೆಟ್ಲ ಅಗ್ಗಡು ನೆಗಿಲು ಹಿರಿಯಡ್ ಐಟ್ ಮತ್ತೆ ಕೂಡುದು ಬಂದು ಬಯ್ಯಾನಗ ಲೆಕ್ಕಾಚಾರ ತಿಕ್ಕೊಂಡು ಕಂಬಳ ಕೂಟದ ಅದು ಪುನಗ ಎಂಕ್ಲೆಗ್ ಒಂಜಿ ಕೂಟ ಬಂಡ ಅಂದೊಂಜಿ ಎಂಕ್ಲೆಗ್ ರೈತರ್ನ ವರ್ಗಗೂ ಎಂಕ್ಲೆಗ್ ಭಾರಿ ಸಂತೋಷದ ವಿಷಯ ಬಂದು ಎಂಕ್ಲೆಗ್ ಹೆಮ್ಮೆ ಎಂಕ್ಲೆ ಪನೋಲಿ ನಮ್ಮ ಈರುಳ್ಳು ಗೆಂದಿನ ನಂದು ಎಂಕ್ಲ ತುಂಬದ ಇರ್ಲು ಗೆಂದದ ಅಂಡ ಈ ಇರ್ಲು ಇಲ್ಲದೆ ಸಟ್ಟದ ಇರ್ಲು ನನ್ನ ತೆಂಗ್ಲು ಪರ್ಜೆಟ್ ಭಾಗವಹಿಸೋದು ಗೆಂದೋಡು ಬಂದ ಅಭಿಮಾನೋಡು ಎಂಕುಲು ಭಾಗವಹಿಸೋದಿಲ್ಲ ಲೇಬಂಡ ಮಾತು ನೆಟ್ಟು ಇರ್ಲೇನು ಸಾಂಕದ ಎಂಕುಲು ಕೂಟೋಡು ಭಾಗವಹಿಸೋದು ಎಂಕ್ಲ ಇರ್ಲ ಭಾಗವಹಿಸೋಡು ಎಂಕ್ಲ ಒಂದು ಮೆಟ್ಲು ಪಡೆಯೋಡು ಬಂದ್ಬಿಡ ಆ ಸೈಡ್ ಎಂಕ್ಲ ಜವಣಿಯರು ಎಂಕ್ಲಿನ ಒಟ್ಟಿಗೆ ಇಚ್ಚಿನ ಜವಣಿಯರ ಮಾತ ಅಚ್ಚುಮೆಚ್ಚಿನ ನೆಟ್ಟು ಸಂಖ್ಯೆಡು ಬಾಳ ಸಹಕಾರ ಮಲ್ತೊಂದು ಎಂಕುಲೊಂಜಿ ಕಂಬಳದ ಕೂಟೋಡು ಎಂಕ್ಲ ಊರ್ದು ಹಾಕೋಡು ಎನ್ನ ನೆರೆಗರೆ ತಗೊಳು ಮಾತೆಲ್ಲ ಸೇರಿದು ಎಂಕುಲೊಂಜಿ ಕಂಬಳ ಕೂಟೋ ಭಾಗವಹಿಸೋದು ಲೇಬಂಡ ಎಂಕ್ಲೆಗ್ಲ ಇರ್ಲು ಒಂಜಿ ಎಂಕ್ಲ ಇರ್ಲು ಬಂಟ್ವಾಳ ಮನೆ ಅಲ್ಲದ ಇರು ಉದಾರ ಕೇನುಡು ಅಂತ ಒಂಜಿ ಆಸೆ ಉಂಟು.
ಇತ್ತ ಒಂಜಿ ಸಮಯ ಕೆರುಳಿನ ಸಾಂಕುನ ಮಸ್ತ್ ಕಷ್ಟದ ವಿಷಯ ಯಾಪಂಡ ಖರ್ಚದ ತೂಯರ್ಲ ಒಂಜಿ ದಕ್ಕಡ್ ಅವೇನು ಸಾಂಕುನ ಅತ್ತ ಟೈಮ್ಲ ಕೊರೋಡತ್ತೆ ಐಕ್ ಮಸ್ತ್ ಟೈಮ್ ಕೊರೋಡು ಬೊಕ ಐಕ್ ಫುಡ್ ಟೈಮ್ ಪಾವಡು ಅವೇನ್ ಎಣ್ಣೆ ಪೂಜಿದ್ದು ಅಂಚನೆ ಮೀಪ ಮಸ್ತ್ ಕಷ್ಟ ಉಂಟು. ಉಡುಪು ಕೊರೋಡು ಕಾಂಡೆ ಬಯ್ಯಾಡು ಕುಡು ಕೊರೋಡು ಮೀಪಾವಡು ವಾಕಿಂಗ್ ಮಲ್ಪೋಡು ಈ ಮೀಂದವಡು ನಡಪೋಡು ದಪ್ಪೋಡು ಐನು ಮಾತ ಆರೋಗ್ಯ ಕಂಡಾಟ ಉಂಡು ಅವು ಐಟು ಪಳಗನಾಯಕ ಮಾತ್ರ ಗೊತ್ತಾಗ್ತದೆ ಪಳಗಾಂದನಾಯಕ ಸಾಹಿತ್ಯ ವಿಷಯ ಆಗ ಆಯ್ತ ಬಗ್ಗೆ ಅನುಭವ ತಿಕ್ಕುಜಿ ದಾಮಂಡ ಆಗ ರೈತ ವರ್ಗಡು ಇತ್ತದ ದತ್ತೊಂದು ಒತ್ತೊಂದು ಇತ್ತಿಂದ ಆಗ ಮಾತ್ರ ಎರ್ಲಿನ ಬಗ್ಗೆ ಆಗ ಮಾಹಿತಿ ಗೊತ್ತುಂಡತಂದ್ರೆ ದಪ್ಪ ಕಂಡ ಜನಕ್ಕೆ ಗೊತ್ತುಂಡು ಅಂಡ ಆಗ ಆತ ತಿಳುವಳಿಕೆ ಬರು ಬಂದು ಏನು ಪಂಡ್ರೆ ಏರ್ ಮತ್ತೆ ಬೈದರ್ ಸರ್ ಚಲೋ ಎಂಕಲ್ನ ಜವಣಿಯರು ಏನು 10-15 ಜನ ಜವಣಿಯರು ಉಳ್ಳೇರು ಎಂಕ್ಲ ಬೈದೇರು ಹಿರಿಯಕುಲು ಬಂದು ಏರ್ ಮಾತಾಡಿ ಅಕುಲು ಎಂಕುಲೆ ಹಿರಿಯಕುಲು ಎಂಕ್ಲು ಎಂಕುಲೆ ಒಂಜೆ ಫೂಟದ ಹಾಕಲು ಬಕ್ಕ ಎಂಕ್ಲು ನಮ್ಮೊಟ್ಟಿಗೆ ಬತ್ತನ ಜವಣಿಯರು ಮಿತ್ರ ಆಕಲ ಸಾಕಾರೋಡು ಎಂಕ್ಲು ಮಾತ ಗನಿಯಿಂದ ಬಂದ್ರೆ ಅಬ್ಬಜಿ ಎಂಕ್ಲು ಜನಮಲ್ತು ಸಾಂಕುಣಿ ಅಂತ ಎಂಕ್ಲು ಸ್ವ ಇಚ್ಚೆಡು ಸಾಂಕುಣಿ ಸಾಂಕುಣಿ ದಯಬಂಡ ಇರ್ತ ಬೇಲೆ ಜನದಿದ ಸ್ವಂತ ಎಂಕ್ಲು ಸ್ವಂತನೇ ಅನ್ನ ಕೈಟೆ ಐಕ ಸರ್ವಾಲ ನಮಟ ಹೂ ಮಾತ ಇರುಳು ಎರ್ಲು ಬಂಡ ಇತ್ತೆ ಕೊಲ್ಲೆಲ ಕಾಲೆಲ ಬಂದು ಬಕ್ಕ ನಾಲ್ಕು ಬೊಕ್ಕ ನಾಯರಡಿ ಎಲ್ಲಿ ಜೂನಿಯರ್ ಬೊಕ್ಕರಿ ಎಲ್ಲಿಯ ರಡ್ಡು ಉಲ್ಲ ಇಲ್ಲಲ್ಲ ರೊಕ್ಕ ರಡ್ಡು ಎಲ್ಲಿಯ ಅವಲ ರಡ್ಡು ಮುಜಿ ಬ್ಯಾಂಗ್ಳೂರು ಮತ್ತು ರಡ್ಡು ಕಂಬಳ AB ಸೆಲೆಕ್ಷನ್ ಆದಿತ್ತ ಅಲ್ಲ ಎಂಗ್ಲು ಒಂಜೇ ಜೊತೆ ಇರ್ಲು ಕೋತ ಅಂದದುನಾಗ ಎಂಗ್ಲು ಮನ ರೈತ ವರ್ಗಡು ಎಂಗ್ಲು ಕೃಷಿ ಕಂಡ ಉಂಡು ಅಂಚದುನಾಗ ಎಂಗ್ಲೆಗ್ ಲೇಬಂಡ ಕೃಷಿ ಉಂಡು ಅಂಚದುನಾಗ ಐತ ಬಾಳ ಒಂಜಿ ಇಂದು ಎಂಗ್ಲೆ ಸಾಂಕನ ಐತ ಪಾರ್ಲ ಒಂಜಿ ಆ ಕೃಷಿಕ್ ಪಾಡ್ದ ಐತ ಗಿಬ್ಬರನ ಪಾಡ್ದ ಅಂಚ ಅವತ್ತ ಹಿರಿಯ ಕಾಲೋಡ್ದು ಬತ್ತನ ಅಂಚಿನ ಎಂಗ್ಲ ಒಂಜಿ ಎಂದು ಇತ್ತೆಲ್ಲ ನಡತ್ತೊಂದು ಹೋಗುದು ದೇವೇರ್ನ ದಯಟ್ಟು ದೇವೇರ್ನ ದಯ ಉಂಡು ಒಂದು ಪಣ್ಣಲೆ ಆಚೆ ಪಕ್ಕ ಈ ಕಂಬಳದ ಬಗ್ಗೆ ಎಂಗ್ಲಿಗೆ ಭಾರಿ ಸಂತೋಷ ವಿಷಯ ಲೇಬಂಡ ಈ ಮಲ್ಸಿನ ಹಾಕ್ಲೆಗಾಡು ಎಟ್ಟು ಮೇರೆದು ಬಾಳ್ನ ಹಾಕ್ಲೆಗಾಡು ನಿಕ್ಲು ಎಂಗ್ಲ ಕೇಂದು ಒಂಜಿ ಪತ್ರಕರ್ತರ ಕೇಂದು ಬಂದ್ಬಿಡ ನಿಕ್ಲೆ ದೇವರು ಶುಭಾಶಯ ಕೊರಡು ಬಂದು ಎಂಗ್ಲು ನಟ್ಟೋಣ ಧನ್ಯವಾದ ಸರ್ ಥ್ಯಾಂಕ್ ಯು ಇರ್ನ ಈತ ಒಂಜಿ ಪೊರ್ಲೋಡು ಪಾತೆರು ಇರ್ನ ಸಮಯ ಕೊರಿಯಾರು